ನಮಸ್ಕಾರ ದೇವ್ರೋ. ಈ ಹೆಸರು ಕೇಳಿದ ಕೂಡಲೇ ತಟ್ ಅಂತ ಒಂದು ಮುಖ ನಿಮ್ಮ ಎದುರಿಗೆ ಬರುತ್ತೆ. ಆ ಹೆಸರು ಡಾಕ್ಟರ್ ಬ್ರೋ. ಈ ಡಾಕ್ಟರ್ ಬ್ರೋ ಮಾತುಗಳು, ಆತನ ವಿಡಿಯೋಗಳು ಬೇರೆ ಬೇರೆ ದೇಶಗಳಲ್ಲೂ ಕನ್ನಡದ ಕಂಪನ್ನು ಹರಿಸುತ್ತಿರೋ ವ್ಯಕ್ತಿ ನಿಮ್ಮ ಕಣ್ಣು ಮುಂದೆ ಬಂದು ನಿಲ್ಲುತ್ತಾರೆ. ಆತ ಇನ್ಯಾರೂ ಅಲ್ಲ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಬ್ರೋ. ಹೌದು, ಯೂಟ್ಯೂಬ್ನಲ್ಲಿ ಡಾಕ್ಟರ್ ಬ್ರೋ ಅಂತಾನೆ ಫೇಮಸ್ ಆಗಿರುವ ಈ ಯುವಕ ಕನ್ನಡಿಗರಿಗೆ ಅಂಗೈನಲ್ಲೇ ಇಡೀ ಜಗತ್ತನ್ನೇ ತೋರಿಸುತ್ತಿದ್ದಾನೆ. ಸಾಧಿಸುವ ಛಲ ಇದ್ದರೆ ಸಾಕು, ಜೀವನವನ್ನು ಹೇಗೆ ಬೇಕಾದರೂ ಸಾಗಿಸ್ಬೋದು. ನಮ್ಮಲ್ಲಿ ಹೆಚ್ಚಿನ ಮಂದಿ ಜೀವನದಲ್ಲಿ ಯಶಸ್ಸಿನ ಹಾಗೂ ಹಣದ ಆಸೆಯಿಂದ ಅಡ್ಡದಾರಿಯನ್ನು ಹಿಡಿತಾರೆ. ಆದರೆ ಅದರಿಂದ ಗಳಿಸಿರುವ ನೇಮ್ ಆ್ಯಂಡ್ ಫೇಮ್ ಏನೇ ಇದ್ದರೂ ಸ್ವಲ್ಪ ಸಮಯ ಅಷ್ಟೇ. ಯಾವ ವ್ಯಕ್ತಿ ಕಷ್ಟಪಟ್ಟು ಮೇಲೆ ಬರುತ್ತಾನೋ ಅವನು ಸ್ಟ್ರಾಂಗ್ ಆಗಿ ಕಡೆವರೆಗೂ ನಿಲ್ಲುತ್ತಾನೆ. ಈ ಡಾಕ್ಟರ್ ಬ್ರೋ ಕೂಡ ಹಾಗೆ. ನಮ್ಮಲ್ಲಿ ಯೂಟ್ಯೂಬ್ ನೋಡೋರಿಗೆ ಮತ್ತು ಸೋಷಿಯಲ್ ಮೀಡಿಯಾ ಹೆಚ್ಚಾಗಿ ಬಳಸೋರಿಗೆ ಈ ಡಾಕ್ಟರ್ ಬ್ರೋ ಚಿರಪರಿಚಿತ. ಚಿಕ್ಕ ವಯಸ್ಸಿಗೆ ದೇಶ ವಿದೇಶ ಸುತ್ತೋ ಈತನನ್ನು ಕಂಡ್ರೆ ಎಲ್ರಿಗೂ ಅಚ್ಚುಮೆಚ್ಚು. ಅಸಲಿಗೆ ಈ ಡಾಕ್ಟರ್ ಬ್ರೋ ಯಾರು, ಎಲ್ಲಿಯವನು, ದೇಶ ವಿದೇಶ ಸುತ್ತಲೂ ಇವನಿಗೆ ಹಣ ಎಲ್ಲಿಂದ ಬರುತ್ತೆ, ಈತನ ತಿಂಗಳ ಆದಾಯವಾದರೂ ಎಷ್ಟು ಅಂತ ನಿಮಗೆ ಪ್ರಶ್ನೆ ಮೂಡಿರಬಹುದು. ಖಂಡಿತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುತ್ತೇನೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಬ್ರೋ ಈ ರೀತಿ ಊರೂರು ದೇಶ ಮತ್ತು ವಿದೇಶ ಸುತ್ತೋದಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಈತನ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಡಾಕ್ಟರ್ ಬ್ರೋ ನಿಜವಾದ ಹೆಸರು ಗಗನ್ ಅಂತ. ಬೆಂಗಳೂರಿನ ಹೊರವಲಯದಲ್ಲಿ ಹುಟ್ಟಿ ಬೆಳೆದವರು. ಈತ ಹುಟ್ಟಿದ್ದು ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬದಲ್ಲಿ. ಈತನ ತಂದೆಯ ಹೆಸರು ಶ್ರೀನಿವಾಸ್ ಹಾಗೂ ತಾಯಿ ಹೆಸರು ಪದ್ಮ. ಈ ಗಗನ್ 2ನೇ ತರಗತಿಯಲ್ಲಿ ಓದುತ್ತಿರುವಾಗಲೇ ಪೌರೋಹಿತ್ಯವನ್ನು ಕಲಿತಿದ್ದ. ತಂದೆ ಇಲ್ಲದ ಸಮಯದಲ್ಲಿ ತಾನೇ ದೇವಸ್ಥಾನದ ಪೂಜೆ ಮಾಡುತ್ತಿದ್ದ. ಆದರೆ ಈ ಡಾಕ್ಟರ್ ಬ್ರೋಗೆ ಓದಿನಲ್ಲಿ ಹೆಚ್ಚಿನ ಆಸಕ್ತಿಯೇನೂ ಇರಲಿಲ್ಲ. ಹಾಡು, ಡ್ಯಾನ್ಸ್, ನಿರೂಪಣೆ ಇದರಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದ. 2016ರಲ್ಲಿ ಡಾಕ್ಟರ್ ಬ್ರೋ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದ. ಲೈಸೆನ್ಸ್ ಇಲ್ಲದೆ ಹೋದರೂ ತನ್ನ 16ನೇ ವಯಸ್ಸಿನಲ್ಲಿ ಕಾರು ಓಡಿಸಲು ಶುರು ಮಾಡಿದ್ದ ಮತ್ತು ಭರತನಾಟ್ಯ ಕಲಿತು ಅದರ ಕ್ಲಾಸನ್ನು ಕೂಡ ನಡೆಸುತ್ತಿದ್ದ ಮತ್ತು ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಕೂಡ ಕಲಿತ. ಪ್ರಾರಂಭದ ದಿನಗಳಲ್ಲಿ ಕಾಮಿಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿದ್ದ. ನಂತರ ರಾಜ್ಯದ ಬೇರೆ ಬೇರೆ ಕಡೆ ಸುತ್ತಾಡಿ ಅಲ್ಲಿನ ಸಂಪೂರ್ಣ ವಿವರವನ್ನು ಕೊಡಲು ಶುರು ಮಾಡಿದ್ದ. ಮೊದಲು ರಾಜ್ಯ, ನಂತರ ಅಂತಾರಾಜ್ಯ, ಈಗ ವಿದೇಶ ಸುತ್ತುತ್ತಾ ತನ್ನ ವಿಡಿಯೋಗಳ ಮೂಲಕ ಕನ್ನಡದ ಟಾಪ್ ಯೂಟ್ಯೂಬರ್ ಆಗಿ ನಮ್ಮ ಗಗನ್ ನಿಂತಿದ್ದಾರೆ. ತನ್ನ 22ನೇ ವಯಸ್ಸಿಗೆ ಪೂರ್ತಿ ದೇಶ ಸುತ್ತಿರುವ ಖ್ಯಾತಿ ನಮ್ಮ ಗಗನ್ ಅವರದ್ದು. ಡಾಕ್ಟರ್ ಬ್ರೋ ತನ್ನ ವಿಡಿಯೋಗಳಿಂದಲೇ ತಿಂಗಳಿಗೆ ಅಂದರೆ ಸರಿಸುಮಾರು $10,000ಗೂ ಹೆಚ್ಚು ಹಣವನ್ನು ಸಂಪಾದಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ನಮ್ಮ ಭಾರತದ ರೂಪಾಯಿ ಮೌಲ್ಯದ ಪ್ರಕಾರ ಸರಿಸುಮಾರು ಇವರು ತಿಂಗಳಿಗೆ 3ರಿಂದ 4 ಲಕ್ಷ ರೂಪಾಯಿವರೆಗೂ ಸಂಪಾದಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆಲ್ ದಿ ಬೆಸ್ಟ್ ಗಗನ್. ಇದೇ ಥರ ಕಲರ್ಫುಲ್ ವಿಡಿಯೋಗಳು ನಿಮ್ಮಿಂದ ಬರ್ತಾ ಇರಲಿ ಅಂತ ಶುಭ ಹಾರೈಸುತ್ತೇವೆ. ಆಲ್ ದಿ ಬೆಸ್ಟ್.